ಮಡಿಕೇರಿಯಲ್ಲಿ ಕಾಡಾನೆಗಳ ದಾಳಿಯಿಂದ ಕಾಫಿ ತೋಟದ ಮಾಲೀಕರು ಬೇಸತ್ತು ಹೋಗಿದ್ದಾರೆ. ಕಾಫಿ ತೋಟದ ಕಾರ್ಮಿಕರು ಕೆಲಸದಲ್ಲಿರುವಾಗಲೇ ಆನೆಗಳ ಸಾಲು ಸಾಲು ಹಿಂಡು ತೋಟಕ್ಕೆ ರಾಜಾರೋಷವಾಗಿ ಎಂಟ್ರಿ ಕೊಡ್ತಿವೆ. ಆನೆಗಳ ಉಪಟಳ ತಾಳಲಾರದೆ ಕಾರ್ಮಿಕರು ಜೀವ ಭಯದಿಂದ ನಾವಿನ್ನು ಕೆಲಸಕ್ಕೆ ಬರೋಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ತೋಟಕ್ಕೆ ದಾಳಿ ಮಾಡುವ ಕಾಡಾನೆಗಳು ತೋಟದ ಬಾಳೆ ಗಿಡಗಳನ್ನು ಸಂಪೂರ್ಣ ನಾಶ ಮಾಡ್ತಿವೆ. ಹೀಗಾಗಿ ಆನೆಗಳನ್ನು ಓಡಿಸಲು ಕಾಫಿ ತೋಟದ ಮಾಲೀಕರು ಪಟಾಕಿಗಳನ್ನು ಸಿಡಿಸುತ್ತಿದ್ದಾರೆ.